ಬೇಸಿಕಲಿ ಇವತ್ತಿನ ಜರ್ನಲಿಸಂ ಏನೆಂದ್ರೆ ನಮಗೆ ತಿಳಿದಿರುವ ಪ್ರಕಾರ ಅಥವಾ ಜನರು ತಿಳಿದಿರುವ ಪ್ರಕಾರ ಇಟ್ ಈಸ್ ಬಿಟ್ವೀನ್ ರೈಟ್ ಅಂಡ್ ಲೆಫ್ಟ್ ಅಂತ ಹೇಳ್ತಾರೆ, ರೈಟ್ ಐಡಿಯಾಲಜಿ ಮತ್ತೆ ಲೆಫ್ಟ್ ಐಡಿಯಾಲಜಿ ಅಂತ. ಆದ್ರೆ ನಾನು ವೈಯಕ್ತಿಕವಾಗಿ ನಾನೊಂದು ಕ್ವಾಲಿಫೈಡ್ ಜರ್ನಲಿಸ್ಟ್ ಅಲ್ಲ, ನಾನೊಂದು ಮೇಕ್ ಶಿಫ್ಟ್ ಜರ್ನಲಿಸ್ಟ್, ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಇಟ್ ಈಸ್ ದ ಮೀಡಿಯಾ ಆರ್ ಜರ್ನಲಿಸಂ ಈಸ್ ಅಬೌಟ್ ರೈಟ್ ಅಂಡ್ ರಾಂಗ್. ಇಟ್ ಈಸ್ ನಾಟ್ ಅಬೌಟ್ ಐಡಿಯಾಲಜಿ, ರೈಟ್ ಐಡಿಯಾಲಜಿ ಆರ್ ಲೆಫ್ಟ್ ಐಡಿಯಾಲಜಿ. ನನ್ನ ಪ್ರಕಾರ ಮೀಡಿಯಾ ಈಸ್ ಅಬೌಟ್ ರೈಟ್ ಅಂಡ್ ರಾಂಗ್. ನಾವು ಇದನ್ನೇ ಒಂದು ಮುಂದುವರಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡುವ. ಯಾವುದು ರೈಟ್ ಇದೆ ರೈಟ್ ಅಂತ ಹೇಳುವ, ಯಾವುದು ರಾಂಗ್ ಇದೆ ರಾಂಗ್ ಅಂತ ಹೇಳುವ. ಐಡಿಯಾಲಜಿಯ ಬಗ್ಗೆ ಕ್ವೆಶ್ಚನ್ ಮಾಡುವವರು ಮಾಡ್ತಾನೆ ಇರಲಿ, ಯಾಕಂದ್ರೆ ಇಡೀ ಲೋಕದಲ್ಲಿ 100% ಅನ್ಬಯಸ್ಡ್ ಅಂತ ಯಾವುದೇ ಸಂಸ್ಥೆ ಇಲ್ಲ, ಯಾವುದೇ ಜರ್ನಲಿಸ್ಟ್ ಇಲ್ಲ. ಅದು ಇದ್ರೆ ಅವರು ಗ್ಯಾರಂಟಿ ಸುಳ್ಳು ಹೇಳ್ತಾರೆ. ಯಾಕೆಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ 1 or 2% ನಾವು ಬಯಸ್ಡ್ ಅನ್ನ ಮಾಡಲೇಬೇಕು, ಮಾಡ್ತೇವೆ. ಯಾಕೆ ಪ್ರಾಕ್ಟಿಕಲಿ ನಾವು ಇಂಟ್ರಾಕ್ಷನ್ ಮಾಡುವಾಗ ಅದನ್ನ ಹೇಳ್ಬೋದು. ಆದ್ರೆ ಈ ಒಂದು ಸಂದೇಶದೊಂದಿಗೆ ನಮ್ಮ ಗೌರವ, ಸ್ಪೆಷಲಿ ನಮ್ಮ ಈ ಮಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಯಾರೆಲ್ಲ ಬೇರೆ ಬೇರೆ ಪತ್ರಿಕೆ ಟಿವಿಯಲ್ಲಿ ನಾವು ಕೆಲಸ ಮಾಡುವವರು ಯಾರಾದ್ರೂ ಒಂದು ಭಾಷಣ ಮಾಡಿ ಮೀಡಿಯಾ ಕರಪ್ಟ್ ಅಂತ ಹೇಳಿದ್ರೆ ಅದು ಎಲ್ರಿಗೂ ನಮಗೆ ಅನ್ವಯ ಆಗುತ್ತೆ. ಸೊ ಅದರಿಂದ ಹೇಗೆ ನಾವು ಹೊರಗೆ ಬರುವುದು ಎಂಬುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರೆಸ್ ಕ್ಲಬ್ ಒಂದು ಕಾರ್ಯಾಗಾರವನ್ನ ಅಥವಾ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾವು ಇಂಟರಾಕ್ಟ್ ಮಾಡುವ, ಎಲ್ಲರೂ ಒಂದಾಗಿ ಈ ಒಂದು ಸಮಸ್ಯೆಯಿಂದ ಹೊರಬರುವಂತ ಒಂದು ಪ್ರಯತ್ನ ಮಾಡುವಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಂದಳಿಕೆಯವರು ಸ್ಟೇಜ್ ಅಲ್ಲಿ ಇದ್ದಾರೆ, ಆದ್ರೂ ಕೂಡ ನಾನು ಮಾತಾಡ್ಲಿಕ್ಕೆ ಹೆದರೋದಿಲ್ಲ ಅಥವಾ ಹಿಂದೆ ಸರಿಯುವುದಿಲ್ಲ ಅಂತ. ಆ ಟೈಮಲ್ಲಿ ಒಂದು ತುಂಬಾ ಮಜುಗರದ ವಿಷಯ, ಯಾಕಂದ್ರೆ ಯಾರು ಕೂಡ ಯಾವ ಮೀಡಿಯಾ ಕರಪ್ಟ್ ಅಂತ ಹೇಳಲ್ಲ, ಎಲ್ಲ ಮೀಡಿಯಾ ಅಂತ ಹೇಳ್ತಾರೆ ಅಥವಾ ಕೆಲವು ಮೀಡಿಯಾ ಅಂತ ಹೇಳ್ತಾರೆ. ಅದರಲ್ಲಿ ಸ್ಟೇಜ್ ಅಲ್ಲಿ ಇರುವಾಗ ಖಂಡಿತವಾಗಿ ನಮಗೆ ಮಜುಗರ ಆಗುತ್ತೆ. ಇವತ್ತು ಅಶೋಕ್ ರೈ ಅವರು ಇದ್ದಾರೆ ಇಲ್ಲಿ, ನಾವು ರಾಜಕಾರಣಿಗಳು ಭ್ರಷ್ಟರೆಂದ್ರೆ ಅವರಿಗೆ ಕೂಡ ಅದೊಂದು ಮಜುಗರ. ಯಾಕಂದ್ರೆ ಯಾರ ಹೆಸರು ನಾವು ಹೇಳಲ್ಲ, MLA ಇರ್ಲಿ, MP ಇರ್ಲಿ, ಮಿನಿಸ್ಟರ್ ಇರ್ಲಿ, ನಾವು ಹೆಸರು ಹೇಳಲ್ಲ, ಆದ್ರೆ ಒಂದು ಪಾಯಿಂಟ್ ಔಟ್ ಮಾಡ್ತೇವೆ. ಪ್ರಮೋಟರ್ ಆಫ್ ದಿ ಮೀಡಿಯಾ ಅಥವಾ ನೀವು ಆಗಿರ್ಬೋದು, ಅಲ್ಲಿ ಜರ್ನಲಿಸ್ಟ್ ಇರ್ಬೋದು, ಬಹಳ ದೊಡ್ಡ ಒಂದು ಚಾಲೆಂಜ್ ಇದೆ. ಏನಂದ್ರೆ ಎಲ್ಲಿ ಹೋಗಿದ್ದಲ್ಲಿ ಇವತ್ತು ಮೀಡಿಯಾವನ್ನು ಕೂಡ ಕರಪ್ಟ್ ಎಂದು ಹೇಳ್ತಾ ಇದ್ದಾರೆ, ಮೀಡಿಯಾವನ್ನು ಕೂಡ ಕರಪ್ಟ್ ಎಂಬ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ರೀಸೆಂಟ್ಲಿ ಒಂದು 2 ತಿಂಗಳ ಹಿಂದೆ ನಾನು ಮೂಡುಬಿದ್ರೆಯಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಮತ್ತು ವಿಜಯಲಕ್ಷ್ಮಿ, ವಿಜಯ ಟೈಮ್ಸ್ ನ ಅವರು ಎಡಿಟರ್, ಮತ್ತೆ ನಾನು ಮೂವರು ಒಂದು ಪ್ರೋಗ್ರಾಮ್ ಅಲ್ಲಿ ಗೆಸ್ಟ್ ಆಗಿದ್ದೆ. ಆ ಟೈಮಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ತಮ್ಮ ಸ್ಪೀಚ್ ಅಲ್ಲಿ ಕಂಪ್ಲೀಟ್ಲಿ ಟಿಯರ್ ಆಫ್ ಮಾಡಿ ಬಿಟ್ಟಿದ್ದಾರೆ ಮೀಡಿಯಾವನ್ನು. ಅದು ಸ್ಪೆಷಲಿ ನಮ್ಮ ಈ ದಕ್ಷಿಣ ಕನ್ನಡ ಭಾಗದ ಅಥವಾ ಮಂಗಳೂರಿನ ಮೀಡಿಯಾದ ಬಗ್ಗೆ ಅವರು ಮಾತಾಡಿದರು. ನಾನು ಆಸ್ ಎ ಮೀಡಿಯಾ ಹೆಡ್ ನನ್ನ ಭಾವನೆ. ಎರಡನೇದಾಗಿ, ಇವತ್ತು ನಾನು ಇಲ್ಲಿ ಬಂದು ನಿಮ್ಮ ಎದುರು ಮಾತಾಡ್ತೇನಾದ್ರೆ ಅಥವಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದೇನೆ, ದೈಜಿ ವರ್ಲ್ಡ್ ಏನಾದರೂ ಒಂದು ಸಾಧನೆ ಮಾಡಿದೆ ಆದ್ರೆ ಅದಕ್ಕೆ ಪ್ರೆಸ್ ಕ್ಲಬ್ನ ಬಹಳ ದೊಡ್ಡದಾದಂತಹ ಒಂದು ಸಪೋರ್ಟ್ ಇದೆ. 2003 2003 ಇಸವಿಯಲ್ಲಿ 20 ವರ್ಷಗಳ ಹಿಂದೆ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಒಂದು ಪ್ರೆಸ್ ಕ್ಲಬ್ ಇಲ್ಲಿ ಕೂತ್ಕೊಂಡು ಪ್ರೆಸ್ಸಿನವರನ್ನ ಅಡ್ರೆಸ್ ಮಾಡುವಂತಹ ಒಂದು ಅವಕಾಶ ನನಗೆ ಲಭಿಸಿತ್ತು. ನನಗೆ ಇನ್ನೂ ಕೂಡ ನೆನಪಿದೆ, ಸರ್ ಇಲ್ಲಿ ಇದ್ದಾರೆ, ಇವರು ಅಧ್ಯಕ್ಷರಾಗಿದ್ದರು, ಆನಂದ್ ಸರ್ ಅಲ್ಲೋ. ಆ ಟೈಮಲ್ಲಿ ದೈಜಿ ವರ್ಲ್ಡ್ನ ಫಸ್ಟ್ ಆಫೀಸ್ 2003 ಮಂಗಳೂರಲ್ಲಿ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಪ್ರತಿಯೊಬ್ಬ ಪತ್ರಿಕೆಯವರು, ದೃಶ್ಯ ಮಾಧ್ಯಮದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ತದನಂತರ ಮುಂದೆ 4-5 ಬಾರಿ ಅಂತ ಅವಕಾಶ ನನಗೆ ಬಂದಿತ್ತು. ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿದ್ರಿಂದ ಏನು ನಮ್ಮ ದೈಜಿ ವರ್ಲ್ಡ್ಗೆ ಕೂಡ ಒಂದು ಬ್ರಾಂಡ್ ಬಂದು